ಇದ್ದೇನೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂತಹ ಮಾತಿನಂತೆ ನಮ್ಮವರೆಲ್ಲರೂ ನಿನ್ನನ್ನು ಕೇವಲ ಅರಸ ಎನ್ನುವ ಹಾಗೆ ಕಾಣದೆ ನನ್ನನ್ನ ಅವರ ದೇವರು ಎನ್ನುವ ಹಾಗೆ ಭಾವಿಸಿ ನಾನು ಮಾಡುವಂತಹ ಶಾಸನಗಳಿಗೆ ವಿರೋಧವನ್ನು ಮಾಡದೆ ನನ್ನ ಆಡಳಿತಕ್ಕೆ ಎಲ್ಲರೂ ಸಹಕಾರಿಯಾಗಿದ್ದಾರೆ. ಕಾಲ ಕಾಲಕ್ಕೆ ಮಳೆ ಬಂದು ಬೆಳೆ ಎಂಬುದು ವೃದ್ಧಿಯಾಗಿ ಅದನ್ನುಂಡಂತಹ ನಮ್ಮವರೆಲ್ಲರೂ ಸುಖ ಸಂತೋಷದಿಂದಲೇ ಜೀವನವನ್ನು ಮಾಡುತ್ತಾ ಇದ್ದಾರೆ ಎನ್ನುವಲ್ಲಿಗೆ ನನ್ನ ಮನಸ್ಸಿಗೂ ತೃಪ್ತಿ ಇದೆ. ಎಂದಿನಂತೆ ಇಂದು ಕೂಡ ಒಡ್ಡಾವಗದ ಛಾವಣಿಯನ್ನು ಪ್ರವೇಶಿಸಿ ರತ್ನ ಸಿಂಹಾಸನವನ್ನು ಏರಿದ್ದೇನೆ. ಯಾರು ಯಾರು ಯಾರೋ ಅಪರಿಚಿತರನ್ನು ಕರೆದುಕೊಂಡು ಕಳ್ಳನೇ ಇಲ್ಲ. ನೀವು ಹೇಳಿದ ಮಾತ್ರಕ್ಕೆ ಅದನ್ನು ಒಪ್ಪಿಕೊಳ್ಳುವುದು ನಾನಲ್ಲ. ವಿಚಾರಣೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯ. ನೀವು ಏನೋ ವಿಶೇಷತೆ ನಿನ್ನಲ್ಲಿ ಕಾಣುತ್ತಾ ಇದೆ. ಯಾಕೆಂದರೆ ನಿನ್ನ ಮುಖದ ತೇಜಸ್ಸು ಓಜಸ್ಸುಗಳನ್ನು ನೋಡುವಾಗ ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿದವನ ಹಾಗೆ ಕಾಣುತ್ತಾ ಇದೆ. ಹಾರನಂತೆ ಸುಂದರವಾಗಿದೆ. ಅಂತಹ ನೀನು ನನ್ನ ಮುಂಭಾಗದಲ್ಲಿ ನಿಂತಹ ಸ್ಥಿತಿಯನ್ನು ನೋಡುವಾಗಲೇ ಆಶ್ಚರ್ಯವಾಗುತ್ತಾ ಇದೆ ನನಗೆ. ನಂದಿ ಶ್ರೇಷ್ಠಿಗಳು ನಿನ್ನನ್ನು ಎಳೆದುಕೊಂಡು ಬಂದರು. ಅವರ ಮನೆಯಲ್ಲಿ ನೀನು ಮುತ್ತಿನ ಹಾರವನ್ನು ಕದ್ದಿರುವೆ ಎನ್ನುವಂತಹ ಆರೋಪವನ್ನು ಮಾಡುತ್ತಾ ಇದ್ದಾರೆ. ಆದ್ದರಿಂದಲೇ ನಿನ್ನನ್ನು ನ್ಯಾಯಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿದವನಿದ್ದೇನೆ. ನೀನು ನಿಂತಹ ಸ್ಥಾನ ಏನು ಸಣ್ಣದಲ್ಲ. ಉಜ್ಜಯಿನಿಯ ಚಕ್ರವರ್ತಿಗಳಾದಂತಹ ವಿಕ್ರಮಾದಿತ್ಯ ಮಹಾಪ್ರಭುಗಳ ಸಾಮರ್ಥನಾಗಿರುವಂತಹ ಚಂದ್ರಸೇನನಾದಂತಹ ನಾನು ಆಳಿಕೊಂಡು ಬಂದಿರುವಂತಹ ರಾಮಲಿಂಗಾಪುರದ ನ್ಯಾಯಸ್ಥಾನವಿದೆ. ನ್ಯಾಯಸ್ಥಾನ ಬೇರೆ ಅಲ್ಲ, ದೇವಸ್ಥಾನ ಬೇರೆ ಅಲ್ಲ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಆಡಿದಂತಹ ಪ್ರತಿಯೊಂದು ಮಾತು ಸತ್ಯವಾಗಿರಬೇಕು. ಹೇಳು, ಯಾರು ನೀನು? ಯಾವ ಊರಿಂದ ಬಂದವ? ನಿನ್ನ ಹೆಸರೇನು? ಈ ಊರಿಗೆ ಬರಬೇಕಾದರೆ ಕಾರಣವೇ? ಮಾತ್ರವಲ್ಲ, ಕರುಣೆಯನ್ನು ತವರಿ ನಿನಗೆ ಅನ್ನವನ್ನು ನೀಡಿದಂತಹ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ಚೋರತನವನ್ನು ಕೈದದ್ದು ಆ ಊರೇ? ಹೇಳು ಹೇಳು. ಯಾವ ಸ್ಥಳದಲ್ಲಿ ನಿಂತಿರುವೆ ಎನ್ನುವಂತಹ ಪ್ರಜ್ಞೆಯನ್ನು ಕಳಕೊಳ್ಳಬೇಡ. ಏನಾಡಿದೆ? ಚಿತ್ರದ ಹಂಸ ಪಕ್ಷಿಯು ಮುತ್ತಿನ ಹಾರವನ್ನು ನುಂಗಿದೆ. ಯಾರಾದರೂ ನಂಬುವಂತಹ ಮಾತೆ ಇದು? ಯಾವ ಯುಗದಲ್ಲಿರುವೆ ಎನ್ನುವಂತಹ ಪ್ರಜ್ಞೆ ಆದರೂ ಉಂಟೇನೋ ನಿನಗೆ? ಯುಗದಲ್ಲಿಯೋ ದ್ವಾಪರದಲ್ಲಿಯೋ ತ್ರೇತದಲ್ಲಿಯೋ ಈ ಮಾತನ್ನು ನೀನಾಡಿದ್ದರೆ ಜನಗಳು ನಂಬಬಹುದಿದ್ದಾರೇನೋ. ಆದರೆ ಈ ಯುಗದಲ್ಲಿ ಅಸಂಭವವಾದಂತಹ ಘಟನೆ ಆಗಿದೆ ಎಂದು ನೀನು ಹೇಳಿದ ಮಾತ್ರಕ್ಕೆ ನಂಬುವುದಕ್ಕೆ ನಾನೇನು ಮಂಗ ಅಲ್ಲ, ಅರಸನಿದ್ದೇನೆ. ನಿನ್ನ ಮಾತನ್ನು ಕೇಳುವಾಗ ನೀನೇ ಅಪರಾಧಿ ಎನ್ನುವ ಹಾಗೆ ತೀರ್ಮಾನಕ್ಕೆ ಬರುವಂತಹ ಸ್ಥಿತಿ ನನಗೆ ಒದಗಿ